ಚಂದ್ರಶೇಖರ ತೇಜು ಮಾಜಿ ಪಂಚಾಯತಿ ಸದಸ್ಯರಾಗಿದ್ದೆ. ಹೇಳಿದರೆ ನಾನೊಂದು 9 ವರ್ಷದ ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದೆ. ಅಂತ ಹೇಳಿದರೆ ನಾನು ನನ್ನ ಒಂದು ತುರ್ತು ಅಗತ್ಯಕ್ಕಾಗಿ ಡಿಂಬಿಳಿ ರಮೇಶ್ ರೈ ಅವರ ಕೈಯಿಂದ ನಾನೊಂದು 20,000 ಹಣವನ್ನು ನಾನು ತೆಗೆದುಕೊಂಡಿದ್ದೆ. ತಗೊಂಡು ಅದು ಪ್ರತಿ ತಿಂಗಳಿಗೆ 2,000 ಹಾಗೆ ನಾನು ಕೊಟ್ಟು ಅದು 40,000 ಆಗಿತ್ತು. ಆದರೆ ಏನಂತ ಹೇಳಿದರೆ ಒಂದು ದಿವಸ ನನ್ನ ಒಂದು ತುರ್ತು ಕೆಲಸ ನಾನೊಂದು ಹಾಸ್ಪಿಟ್ಲಿಗೆ ಹೋಗುವ ಇದರಲ್ಲಿ ಇದ್ದಾಗ ನನಗೆ ಫೋನ್ ಮಾಡಿ ಇಡೀ ರೈ ನನಗೆ ಫೋನಲ್ಲಿ ಬೇಡದೆಲ್ಲ ಬೈದ. ಅಂದರೆ ನಾನು ಆಗ ಹೇಳಿದ್ದೆ, ನಾನು ಹಣೆಲ್ಲ ಇಟ್ಟಿದ್ದೇನೆ ಮಾಡಿದ್ರೆ ನನ್ನಲ್ಲಿ ಏನು ಹೀಗೆಂತ 2 ದಿವಸ ಕಳೆದು ನೋಡುವ ಅಂತ ಮಾತಾಡೋದು. ಆದರೆ ಇವಾಗ ನಾನು ಹಣ ಕೊಟ್ಟು 40,000 ಆದರೂ ನೀನು ಹಣ ಕೊಡೋದಿದ್ದರೆ ನಿನ್ನ ಮನೆಯವರನ್ನು ಕಳಿಸು, ಮತ್ತು ಬೇವರ್ಸಿ ತಂದೆ ಮಗ ಇದೆಲ್ಲ ಬೈದು ನನಗೆ ಜೀವ ಬೆದರಿಕೆಲ್ಲ ಹಾಕಿದ, ನಿನ್ನನ್ನು ನಾನು ಜೀವ ಸಮೇತ ಬಿಡುವುದಿಲ್ಲ ಅಂತ ಹೇಳಿ. ಆದರೆ ನಾನು ಅದನ್ನು ಮಾರನೇ ದಿವಸ ನಾನು ಬಂದು ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದಾಗ ಇಲ್ಲಿ ಪೊಲೀಸ್ನವರು ಏನು ಹೇಳೋದು ಅಂತ ಹೇಳಿದರೆ, ಪೊಲೀಸ್ನವರು ನಾನು ಅದನ್ನು ರೆಕಾರ್ಡ್ ಮಾಡಿದ್ದನ್ನು ತೋರಿಸುವಾಗ ಪೊಲೀಸ್ನವರು ಅದರ ಬಗ್ಗೆ ಅಷ್ಟೊಂದು ಅವರು ಸೀರಿಯಸ್ ತಗೊಳ್ಳೋದಿಲ್ಲ. ಅಂದರೆ ಇವಾಗ ಅದಕ್ಕೆ ಅವರ ಕೈಯಲ್ಲಿ ಅವರ ಜೊತೆಯಲ್ಲಿ ಮಂಡ್ಯ ಅಂತೇಳಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇತ್ತು. ಆಗ ಅದು ನಾನು ಅದೇ ಕೇಸ್ ಇವರು ಏನು ಅದನ್ನು ದೊಡ್ಡ ಸಂಗತಿ ಮಾಡೋದಿಲ್ಲ. ನಾನು ಮೊಬೈಲಲ್ಲಿ ನಾನು ಬೈದದ್ದುಂಟು ಎಲ್ಲ ಉಂಟು ಅಂತೇಳಿ ಹೇಳುವಾಗ ಅವರು ಅದನ್ನು ಏನು ಕೇರ್ ಮಾಡಲಿಲ್ಲ. ಮಾರನೇ ದಿವಸ ನಾನು ಈ ಪ್ರೆಸ್ ಮೀಟಿಂಗನ್ನು ನೋಡಿ ನನಗೆ ಅವರಿಗೆ ಏನೊಂಥರ ಆಯಿತು. ಅವರು ನನ್ನನ್ನು ಕರೆದು ನನಗೆ ಒಂದು ನೀವು ಇದು ಹಣದ ವಿಷಯ ಬೈದದ್ದೇನು ಹೌದು, ಅವರೊಳಗೆ ಮಾತುಕತೆ ಆಗಿದೆ, ಅದನ್ನು ನೀವು ನ್ಯಾಯಾಲಯದಲ್ಲಿ ಹೋಗಿ ನೀವು ತೀರ್ಮಾನ ಮಾಡಿ ಅಂತ ಹೇಳಿ ನಾನು ಅದನ್ನು ಹಾಗೆ ಇಟ್ಟುಕೊಂಡೆ. ಒಂದು 6 ತಿಂಗಳು ಕಳೆದಾದ ಮೇಲೆ ಈ ಡಿಂಬಿಳಿ ರಮೇಶ್ ರೈ ನನ್ನ ಮೇಲೆ ನನ್ನ ಒಂದು ಖಾಲಿ ಚೆಕ್ಕನ್ನು ತೆಗೆದು 85,000ಕ್ಕೆ ಅದನ್ನು ಕೋರ್ಟಿಗೆ ಹಾಕಿದ್ರು. ಕೋರ್ಟಿಗೆ ಹಾಕಿದ ಮೇಲೆ ನಾನು ಅದಕ್ಕೆ ಕೋರ್ಟಿಗೆ ಹೋದೆ. ಈಗ ಸಾಧಾರಣ ಒಂದು 9 ವರ್ಷ ಆಯಿತು. ನನಗೀಗ ಅದು ಮೊನ್ನೆ ಕೋರ್ಟಲ್ಲಿ ನನಗೆ ಜಯ ಸಿಕ್ಕಿದೆ. ಅಂದರೆ ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆಯ ಪ್ರಕಾರ ನಾನು ನಂಬಿದಂಥ ನನ್ನ